ಮೂಲ ಸೌಕರ್ಯ ಜೊತೆಗೆ ಕ್ರೀಡಾಪಟುಗಳಿಗೆ ಅವಕಾಶಗಳು ಹೆಚ್ಚಾಗಿದೆ. ಇವರಿಗೆ ತಳಮಟ್ಟದಿಂದಲೇ ಪ್ರೋತ್ಸಾಹ ಅಗತ್ಯ ಎಂದು ಪದ್ಮಶ್ರೀ ಪುರಸ್ಕೃತ ಹಿರಿಯ ಕ್ರೀಡಾಪಟು ಪಿಟಿ ಉಷಾ ಹೇಳಿದರು. ಎನ್ಐಟಿಕೆ ಹಳೆ ವಿದ್ಯಾರ್ಥಿ ಸಂಘ, ರೋಟರಾಕ್ಟ್ ಕ್ಲಬ್ ವಿದ್ಯಾರ್ಥಿ ಸಂಘ ಮೊದಲಾದ ಸಂಸ್ಥೆಗಳ ಆಶ್ರಯದಲ್ಲಿ ಜನವರಿ 13ರಂದು ನಡೆಯಲಿರುವ ಎನ್ಐಟಿಕೆ ಕರಾವಳಿ ಮ್ಯಾರಥಾನ್ನ ಲಾಂಛನ ಬಿಡುಗಡೆಗೊಳಿಸಿ ಮಾತನಾಡಿದರು. ತನಗೆ ಕೈತಪ್ಪಿರುವ ಒಲಿಂಪಿಕ್ಸ್ ಪದಕ ಮರಳಿ ಪಡೆಯುವುದೇ ತಾನು ಕ್ರೀಡಾ ತರಬೇತಿ ಸಂಸ್ಥೆ ಆರಂಭಿಸಿದ ಉದ್ದೇಶ. ಪ್ರತ್ಯೇಕ ಕ್ರೀಡಾ ಕಾಲೇಜು ಸ್ಥಾಪನೆ ಪ್ರಸ್ತಾಪದಿಂದ ಕ್ರೀಡಾ ಕ್ಷೇತ್ರಕ್ಕೆ ಅನುಕೂಲವಾಗಲಿದೆ. ಇತ್ತೀಚಿನ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಸಾಧನೆ ಉತ್ತಮ. ಇದೇ ತೆರನಾದ ಸಾಧನೆ ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೆ. ಏಷ್ಯಾ ಮಟ್ಟದಲ್ಲಿ ದೇಶವನ್ನ 14ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ರು. My day will be very fresh and I can do my work. So what I want to say is, instead of sitting with you all have don't have time. I know that you have lot of things to study, but still little time for jogging. And instead of sitting with the mobile and computer for 20 minutes, if you do jogging, it is good for you to do your other works. कोई प्रॉब्लम नहीं है. If you have more and more sports school, it always help. Maybe government may have, like state government may have, and central government may have sports hostel and sports colleges, and even private college will be there. But still, if it increases and if it is a good with good facilities, and if it encourages, and if sports college is there, means it will be there. It's always help for athletes and always help for the country to achieve the gold medal in the world level. ಈ ಸಂದರ್ಭ ಎನ್ಐಟಿಕೆ ಜಾಗತಿಕ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ, ಎನ್ಐಟಿಕೆ ಡೀನ್ ಡಾಕ್ಟರ್ ವಿಜಯ್, ವಿದ್ಯಾರ್ಥಿ ಸಂಘದ ಪ್ರತ್ಯೂಷ್ ಶ್ರೇಯಸ್, ಎನ್ಐಟಿಕೆ ಕರಾವಳಿ ಮ್ಯಾರಥಾನ್ ಸಮಿತಿಯ ನಿತ್ಯ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.